ಅಂಗನವಾಡಿ ಕಟ್ಟಡದಲ್ಲಿ ಪ್ರಾರಂಭವಾಗಿದೆ. ಸರ್ಕಾರದ ಉದ್ದೇಶ ಅಂತ ಹೇಳಿದ್ರೆ ನಮ್ಮ ರಾಜ್ಯ ಮತ್ತು ಕ್ಷೇತ್ರದ ಎಲ್ಲ ಅಂಗನವಾಡಿಗಳಿಗೆ ಶಾಶ್ವತವಾದ ಕಟ್ಟಡವನ್ನು ನೆಲೆ ಒದಗಿಸಿ ನಮ್ಮೆಲ್ಲರ ಇವತ್ತು ಉದ್ದೇಶ ಆಗಿದೆ. ಎಲ್ಲಿ ಇವತ್ತು ಜಾಗ ಸಿಗ್ತದ ಅಲ್ಲಿಗೆ ಮುಂದೆ ನಿಂತು ಈಗ ಈ ಅಂಗನವಾಡಿ ಕಟ್ಟಡ ನಾವು ಕಟ್ತೇವೆ. ಜಾಗ ಇಲ್ಲದಂತ ಸಂದರ್ಭ ಸ್ವಲ್ಪ ಅಡಚಣೆ ಆಗಿದೆ. ಅದಕ್ಕಾಗಿ ಈಗಾಗಲೇ ಮುಖ್ಯಮಂತ್ರಿಗಳು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಕಂದಾಯ ನಮ್ಮ ರೆವಿನ್ಯೂ ತಹಶೀಲ್ದಾರ್ ಹೇಳಿದ್ದಾರೆ, ಎಲ್ಲಿ ಅಗತ್ಯ ಉಂಟಾ ಅಲ್ಲಿ ಎಲ್ಲವೂ ಕೂಡ ಇವತ್ತು ಅಂಗನವಾಡಿಗೆ ಬೇಕಾದಂತ ಸ್ಥಳಾವಕಾಶ ಇವತ್ತು ಮಾಡಿ ಕೊಡ್ಬೇಕಂತೇಳಿ ಅಂತ ಸಂದರ್ಭದಲ್ಲಿ ಇವತ್ತು ಈ ಒಂದು ಪ್ರದೇಶದಲ್ಲಿ ಪ್ರಾರಂಭ ಆಗಿದೆ. ಎಲ್ಲ ಮಕ್ಕಳು ಎಷ್ಟು ಮಕ್ಕಳಿದ್ದಾರೆ ಇಲ್ಲಿ? 17 ಮಕ್ಕಳು ಇವತ್ತು ಬಹುಶಃ ಅಂಗನವಾಡಿಗೆ ಇವತ್ತು ಬರ್ತಾ ಇದ್ದಾರೆ. ಇಲ್ಲಿ ಬಹುಶಃ ಎಲ್ಲ ಭಾಷೆ ಕನ್ನಡ, ಸ್ವಲ್ಪ ಇಂಗ್ಲಿಷ್ ಎಲ್ಲ ಭಾಷೆಯನ್ನು ಕಲಿಸಿ ಮಕ್ಕಳು ಎತ್ತವರಿಗೆ ಇಲ್ಲಿ ಅಂಗನವಾಡಿಗೆ ಆಕರ್ಷಿತರಾಗಿ ಮಾಡೋದು ವಿಚಾರ ಇವತ್ತು ಮಾಡಬೇಕಾಗ್ತದೆ. ಅಂಗನವಾಡಿ ಯಾರ ಕಾಲಘಟ್ಟದಲ್ಲಿ ಬರ್ತಂತ ಹೇಳಿದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರ ಇವತ್ತು ಯೋಜನೆ ಕಾರ್ಯಕ್ರಮವನ್ನು ಇವತ್ತು ಅವತ್ತು ಇಂದಿರಾ ಗಾಂಧಿ ಅವರ ದೂರದರ್ಶನ ತಂದು ಇವತ್ತು ಪ್ರತಿಯೊಂದು ಮನೆಯ ಮುಂದೆ ಕಾಲ ಬುಡದಲ್ಲಿ ಒಂದು ಅಂಗನವಾಡಿ ಶಾಲೆ ಇವತ್ತು ಪ್ರಾರಂಭ ಮಾಡಿ ನಿಮ್ಮ ಮಕ್ಕಳನ್ನು ಹತ್ತಿರ ಶಾಲೆಗೆ ಕಲಿಸುವಂತ ವಿಚಾರ ಇವತ್ತು ಆಗುವಂಥದ್ದು. ಇದು ಅತ್ಯಂತ ಯಶಸ್ವಿ ಆಗುವಂತ ವಿಚಾರ ಆಗಲಿ. ನಿಮ್ಮ ಮಕ್ಕಳು ಅತ್ಯಂತ ಉತ್ತಮವಾದ ಶಿಕ್ಷಣ ಮೂಲಕ ಸಮಾಜದ ದೇಶ ಮತ್ತು ರಾಷ್ಟ್ರ ಸಂಪತ್ತಾಗಿ ಮೇಲೆ ಬರುವಂತ ಅವಕಾಶ ಆಗಲಿ ಅಂತ ನಾನು ಕೇಳಿಕೊಂತ, ಅಂಗನವಾಡಿ ಅಂತ ಹೇಳಿದ್ರೆ ಅದು ಮಕ್ಕಳಿಗೆ ಮಾತ್ರ ಅಲ್ಲ, ಮಕ್ಕಳ ತಾಯಂದಿರಿಗೆ ಕೂಡ ಇದು ಕೇಂದ್ರವಾಗಿದೆ. ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಇನ್ನಿತರ ವಿಚಾರ ಸಂಬಂಧಪಟ್ಟ ಹಾಗೆ ಮತ್ತು ಸರ್ಕಾರ ತಾಯಂದಿರಿಗೆ ಮತ್ತು ಮಕ್ಕಳಿಗೆ ಕೊಡುವಂತ ಬೇರೆ ಬೇರೆ ಸವಲತ್ತುಗಳು ಏನಿದೆ ಎಲ್ಲ ಸದುಪಯೋಗವನ್ನು ಬಹುಶಃ ಅಂಗನವಾಡಿಯಿಂದ ಇವತ್ತು ಪ್ರಾರಂಭ ಆಗ್ಬೇಕು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅಂಗನವಾಡಿಯ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರು ನಿಕಟವಾದ ಸಂಪರ್ಕ ಇಟ್ಟುಕೊಂಡು ಬಹುಶಃ ಈ ಒಂದು ಪ್ರದೇಶದ ಸುತ್ತಮುತ್ತಲಿನ ಆ ತಾಯಂದಿರು ಯಾರಿದ್ದಾರೆ, ಮಕ್ಕಳು ಯಾರಿದ್ದಾರೆ, ಅವ್ರಿಗೆಲ್ಲರೂ ಕೂಡ ಸವಲತ್ತು ಮುಟ್ಟುವಂತ ಅವಕಾಶ ಆಗಲಿ ಅಂತ ಕೇಳಿಕೊಳ್ಳುತ್ತಾ ನಿಮ್ಗೆಲ್ಲರಿಗೂ ನನ್ನ ವಿಶೇಷ ಶುಭಾಶಯ ಅಭಿನಂದನೆ ನಾನು ಸಲ್ಲಿಸಿಕೊಂಡು ಬಹುಶಃ ದೇವರ ಹೆಸರಾಗಿ ಉದ್ಘಾಟನೆ ಯೂನಿಟ್ ಅನ್ನು ಕೂಡ ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮಾತನ್ನು ಕೊಟ್ಟಿದ್ದಾರೆ. ಎಲ್ಲರ ಪರವಾಗಿ ನಮ್ಮ ವಿಶೇಷ ಅಭಿನಂದನೆ ನಾನು ಇದೀಗ ಅದರ ಪಕ್ಕದಲ್ಲೇ ಒಂದು ಅತ್ಯಂತ ಸಂತೋಷ ವಿಚಾರ, ಎಲ್ಲ ಅದರ ಅಧ್ಯಕ್ಷರಿಗೂ ಮತ್ತು ಎಲ್ಲ ಸದಸ್ಯರಿಗೂ ಮತ್ತು ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ಇದು ಮುಂದೆ ಕೂಡ ಊರಿನವರ ಸಂಪೂರ್ಣವಾದ ಸಹಕಾರ ನಮ್ಮ ಅಂಗನವಾಡಿ ಶಿಕ್ಷಕರಿಗೆ, ಮಕ್ಕಳಿಗೆ ಮತ್ತು ಕಟ್ಟಡಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಕೊಟ್ಟು ಇದನ್ನು ಅತ್ಯುತ್ತಮವಾದ, ಅತ್ಯಂತ ಸುಂದರವಾದ ಮತ್ತು ಅತ್ಯಂತ ಯಶಸ್ವಿ ಅಂಗನವಾಡಿ ಕೇಂದ್ರ ಪರಿವರ್ತನೆ ಆಗಲಿಕ್ಕೆ ಎಲ್ಲರೂ ತಮ್ಮ ಸಹಕಾರ ಕೊಡಲೆಂದು ಕಳಕಳಿಯಿಂದ ವಿನಂತಿಸ್ತೇನೆ. ಪ್ರೀತಿಯ ಪುಟಾಣಿಗಳ ಪರವಾಗಿ ಶುಭಾಶಯಗಳನ್ನ ಬಯಸುತ್ತಾ, ಅಂಗನವಾಡಿ ಇಲಾಖೆ ಬಹಳಷ್ಟು ಮಹತ್ವದ ಇಲಾಖೆ. ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳ ತಾಯಂದಿರು, ಇವತ್ತು ಗರ್ಭಿಣಿಯರು, ಬಾಣಂತಿಯರು ಹಾಗೆ ತಾಯಂದಿರು ಹೆಚ್ಚಿನವರು ಅಂಗನವಾಡಿಗೆ ಬಂದು ಒಂದು ಸಂಪರ್ಕವನ್ನ ಇಟ್ಟುಕೊಂಡ್ರೆ ಇಲಾಖೆಯಿಂದ ಸಿಗ್ತಕ್ಕಂತಹ ಸವಲತ್ತುಗಳ ಬಗ್ಗೆ ಮಾಹಿತಿ, ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಮಾಹಿತಿಯೂ ಸಿಗ್ತದೆ.